ಮಂಗಳೂರಿನಲ್ಲಿ ಖಾದ್ಯ ಪ್ರಿಯರ ಮನ ತಣಿಸುವಂತಹ ಎಲ್ಲಾ ವೆರೈಟಿಯ ಫುಡ್ಗಳು ಸಿಗುತ್ತೆ. ಈ ನಿಟ್ಟಿನಲ್ಲಿ ನೂರಾರು ರೆಸ್ಟೋರೆಂಟ್ಗಳು, ಫುಡ್ ಝೋನ್ಗಳು ಕಾರ್ಯಾಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಹೊಸದೊಂದು ತಾಣ ಕೂಡ ಸೇರ್ಪಡೆಗೊಂಡಿದೆ. ನಗರದ ಅತ್ತಾವರದ ಆಪಲ್ ಮಾರ್ಟ್ನ ಮುಂಭಾಗ ಇರುವ ಲಾಸ್ಟ್ ಎಕ್ಸಿಟ್ ಗ್ರೌಂಡ್ನಲ್ಲಿ ಅಲ್ಮಸ್ ಅರೇಬಿಕ್ ರೆಸ್ಟೋ ಶುಭಾರಂಭಗೊಂಡಿದೆ. ಮಂಗಳೂರು ನಗರದ ಜನತೆಗೆ ಅರೇಬಿಕ್ ಶೈಲಿಯ ರುಚಿಯಾದ ಫುಡ್ಗಳನ್ನು ಉಣಬಡಿಸುವ ನಿಟ್ಟಿನಲ್ಲಿ ಆಲ್ಮಾಸ್ ಅರೇಬಿಕ್ ರೆಸ್ಟೋ ಶುಭಾರಂಭಗೊಂಡಿದೆ. ನಗರದ ಅತ್ತಾವರದ ಆಪಲ್ ಮಾರ್ಟ್ನ ಮುಂಭಾಗ ಇರುವ ಲಾಸ್ಟ್ ಎಕ್ಸಿಟ್ ಗ್ರೌಂಡ್ನಲ್ಲಿ ವಿವಿಧ ವೆರೈಟಿಯ ಅರೇಬಿಕ್ ಶೈಲಿಯ ಬಗೆಬಗೆಯ ಖಾದ್ಯಗಳನ್ನು ಉಣಬಡಿಸಲು ರೆಸ್ಟೋರೆಂಟ್ ಸಜ್ಜುಗೊಂಡಿದೆ. ಅರೇಬಿಕ್ ಶೈಲಿಯ ಸ್ಟಾರ್ಟರ್ಸ್ ಅಂಡ್ ಸೈಡ್ಸ್, ಬರ್ಗರ್ಸ್, ಅರೇಬಿಕ್ ಸ್ಪೆಷಲ್, ಆಲ್ಮಾಸ್ ಕಾಂಬೋ, ಟಿಕ್ಕಾ ಸ್ಪೆಷಲ್, ಶವರ್ಮಾ ಸೇರಿದಂತೆ ಇನ್ನಿತರ ಅರೇಬಿಕ್ ಶೈಲಿಯ ಬಗೆಬಗೆಯ ಖಾದ್ಯಗಳು ನಗರದ ಜನತೆಗೆ ಉತ್ತಮ ಸತ್ಕಾರದೊಂದಿಗೆ ದೊರೆಯಲಿದೆ. ಈ ಸಂದರ್ಭ ಆಲ್ಮಸ್ ಅರೇಬಿಕ್ ರೆಸ್ಟೋದ ಮಾಲಕರಾದ ಮಹಮ್ಮದ್ ಇಕ್ಬಾಲ್ ಮಾತನಾಡಿ, ಆಲ್ಮಸ್ ಅರೇಬಿಕ್ ರೆಸ್ಟೋವನ್ನು ನಾವು ಕೆಫೆಟೇರಿಯನ್ ಶೈಲಿಯಲ್ಲಿ ಅತ್ತಾವರದಲ್ಲಿ ಆರಂಭಿಸುತ್ತೇವೆ. ಎಲ್ಲಾ ತರಹದ ಅರೇಬಿಕ್ ಫುಡ್ ಇಲ್ಲಿ ದೊರೆಯುತ್ತದೆ. ಅಲ್ಲದೆ ಸುಮಾರು 20 ಕಾರುಗಳನ್ನು ಪಾರ್ಕ್ ಮಾಡುವಂತಹ ವಿಶಾಲ ಸ್ಥಳಾವಕಾಶ ಕೂಡ ಇಲ್ಲಿ ಇದೆ ಎಂದು ಹೇಳಿದರು. ಇಲ್ಲಿ ರೆಸ್ಟೋರೆಂಟ್ ಒಂದು ಓಪನ್ ಮಾಡಿದ್ದೇವೆ, ಕೆಫೆಟೇರಿಯನ್ ಟೈಪಲ್ಲಿ. ಎಲ್ಲ ಟೈಪ್ ಇದ್ದು ಇಲ್ಲಿ ಅಲ್ಫಾಮ್, ಟಿಕ್ಕಾ, ಶವರ್ಮಾ ಎಲ್ಲ ಟೈಪ್ ಇದ್ದು ನಿಮಗೆ ಫುಡ್ ಇಲ್ಲಿ ಟೇಸ್ಟ್ ಮಾಡ್ಬೋದು. ಇದು ಅತ್ತಾವರ ಪಲ್ನೀರಲ್ಲಿ ಆಪಲ್ ಮಾರ್ಟ್ ಅಪೋಸಿಟ್ ಲ್ಯಾಕ್ಸ್ ಎಕ್ಸಿಟ್ ಗ್ರೌಂಡಲ್ಲಿ ನಿಮಗೆ ಅಂದರೆ ಇಲ್ಲಿ 20 ಕಾರ್ ಫೆಸಿಲಿಟಿ ಇದೆ. 20 ಕಾರ್ ಇರುವಂಥ ಫೆಸಿಲಿಟಿ ಇಲ್ಲಿ ನೀವು ಬಂದರೆ ನಿಮಗೆ ಒಳ್ಳೆ ಫುಡ್ ಸಹ ಇದೆ, ನಿಮಗೆ ಟೇಸ್ಟ್ ಮಾಡ್ಬೋದು. ಎಲ್ಲ ಥರದ ವೆರೈಟೀಸ್ ಫುಡ್ ನಿಮಗೆ. ಒಟ್ಟಿನಲ್ಲಿ ಖಾದ್ಯ ಪ್ರಿಯರೇ ಹೆಚ್ಚಿರುವ ಮಂಗಳೂರಿನಲ್ಲಿ ಇದೀಗ ಮನ ತಣಿಸಲು ಮತ್ತೊಂದು ತಾಣ ಸಜ್ಜುಗೊಂಡಿದೆ. ರುಚಿಯಾದ ಅರೇಬಿಕ್ ಖಾದ್ಯಗಳು ದೊರೆಯಲಿದ್ದು ನಗರದ ಜನತೆಗೆ ಸವಿಯಲು ರೆಡಿಯಾಗಿದೆ. ಪವನ್ ಕಾಚಿಮಡ್ಕ, P4 News 24/7 ಮಂಗಳೂರು.